ತಾಯಿ ಭಾಷೆ ತುಳುನಾಡಿನ ಸಂಸ್ಕೃತಿ ಹೃದಯದ ಒಳಗಿದ್ದಲ್ಲಿ ಪರಸ್ಪರ ಪ್ರೀತಿ ಹಂಚಲು ಸಾಧ್ಯ ಎಂದು ತುಳು ಜನಪದ ವಿದ್ವಾಂಸ ಕೆಕೆ ಪೇಜಾವರ ಅಭಿಪ್ರಾಯಪಟ್ಟರು. ಅವರು ಗೋರಿಗುಡ್ಡೆ ಕಿಟೆಲ್ ಮೆಮೋರಿಯಲ್ ಕಾಲೇಜು ಆವರಣದಲ್ಲಿ ನಡೆದ ಕಿಟೆಲ್ ಮೆಮೋರಿಯಲ್ ಪದವಿ ಪೂರ್ವ ಕಾಲೇಜಿನ ತುಳು ಪರ್ವಮುಖ ಕ್ರಿಸ್ಮಸ್ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು. ತುಳು ಪಂಪಿನ ನಮ್ಮ ಊಡಲ್ದ ಉಲ ಹಿಡ್ದು ದ್ಯಾಪಂಡ ನಮ್ಮ ಅಪ್ಪೆ ಭಾಷೆ ಒವ್ವೇ ಒಂಜಿ ಭಾಷೆ ಅವು ತುಳುವೆ ಆವಡೋದಜ್ಜಿ ಅವು ಮಾತೃಭಾಷೆ ಒವ್ವೇ ಆವಡವು ನಮ್ಮ ಅಪ್ಪೆ ಭಾಷೆ ಆದುಪ್ಪುಣು. ಆ ಅಪ್ಪೆ ಭಾಷೆ ನಮ್ಮ ಉಡಲ್ದ ಉಲ ಹಿಡ್ದಿತ್ತಂದಾಂಡ ನಂಗೆ ನನಾತ್ ಬೊಕ್ಕಾತ್ ಕುಡಾತ್ ನಂಗೆ ಬೇತೆ ಬೇತೆ ರೀತಿ ಮರ್ಗಿಲ್ ಪಗಪೆರ ಸಾಧ್ಯ ಆಪುಣು. ಗೋರಿಗುಡ್ಡ ಹೆಬೆಕ್ ಮೆಮೋರಿಯಲ್ ಚರ್ಚ್ನ ಸಭಾಪಾಲಕ ರೆವರೆಂಡ್ ಗೋಲ್ಡನ್ ಬಂಗೇರ ಅವರು ಕ್ರಿಸ್ಮಸ್ ಸಂದೇಶ ನೀಡಿ, ಕ್ರಿಸ್ಮಸ್ ಅನ್ನುವುದು ಎಲ್ಲರ ಹಬ್ಬ. ತುಳು ಭಾಷೆಯ ಮೂಲಕ ಭಾವನೆಗಳನ್ನು ಮುಟ್ಟುವ ಕೆಲಸದ ಜೊತೆಗೆ ಕ್ರಿಸ್ಮಸ್ ಆಚರಣೆ ಮಹತ್ವಪೂರ್ಣ ಕಾರ್ಯಕ್ರಮವಾಗಿದೆ. ದೇವದೂತರ ಸಂದೇಶವನ್ನ ಸಾರುವುದು ಕ್ರಿಸ್ಮಸ್ ಕ್ಯಾರಲ್ ಆಗಿದೆ. ಹಾಗೆಯೇ ಅಸಮಾಧಾನದಿಂದ ಇರುವವರನ್ನ ಸಮಾಧಾನ ಪಡಿಸುವುದು, ಮಾನವೀಯತೆ ಮರೆಯುವವರನ್ನ ಎಚ್ಚರಿಸುವ ಕಾರ್ಯ ಕ್ರಿಸ್ಮಸ್ ಹಬ್ಬದಿಂದ ಆಗುವುದು ಎಂದರು. ಚಳಿಯಲ್ಲಿ ಕುರಿಗಳನ್ನು ಕಾಯ್ತಿದ್ದಾರೆ. ಅವ್ರ ಯೋಗಕ್ಷೇಮ ಯಾರು ನೋಡುವವರಿಲ್ಲ, ಅವ್ರು ಹೇಗಿದ್ದಾರೆ ಕೇಳುವವರಿಲ್ಲ, ದುಷ್ಟ ಪ್ರಾಣಿ ಅಟ್ಯಾಕ್ ಮಾಡ್ತದ ನೋಡುವವರಿಲ್ಲ. ಆದರೂ ಅವರು ನಂಬಿಗಸ್ತಿಕೆಯಲ್ಲಿ ತನ್ನ ಕೆಲಸವನ್ನು ಮಾಡ್ತಿದ್ದಾರೆ. ಆಗ ಯೇಸುವಿನ ಜನನಾಗುವುದು. ಆ ಜನನಾಗುವಾಗ ಬೈಬಲಲ್ಲಿ ಒಂದು ಮಾತಿದೆ, ಲೂಕನ ಸುವಾರ್ತೆ 2ನೇ ಅಧ್ಯಾಯ 14ನೇ ವಚನ, ಅಲ್ಲಿದೆ ಆ ಜನನ ಯೇಸು ಒಂದು ಮಗು ಜನನ ಆಗುವಾಗ ದೇವದೂತರು ಸಂಗೀತ ಆಡ್ತಾರಂತೆ. ಏನಂದ್ರೆ ಮೇಲನ ಲೋಕಗಳಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ ಅಂತ. ರಂಗಕಲಾವಿದ ಶೀನಾ ನಾಡೋಳಿ ಇವರಿಂದ ತುಳು ಹಾಡುಗಳ ರಸಮಂಜರಿ ನಡೆಯಿತು. நாறு பூருனு நாடுது கட்டி குருವೆನು ಮುಡೆಪಾದು. ಚಲನಚಿತ್ರ ನಟ ತಿಮ್ಮಪ್ಪ ಕುಲಾಲ್ ಅವರು ಮುಖ್ಯ ಅತಿಥಿಯಾಗಿದ್ದರು. ಯುಬಿಎಂಸಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯಿನಿ ಬಬಿತಾ ಗಟ್ಟಿ, ಕಿಟೆಲ್ ಮೆಮೋರಿಯಲ್ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯಿನಿ ಡಯಾನಾ ಚೋತಿ, ಕಿಟೆಲ್ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ವಿಠಲ್ ಅಬೂರಾ ಭಾಗವಹಿಸಿದ್ರು. ವಿದ್ಯಾರ್ಥಿಗಳ ಸಮೂಹ 1 ಗಂಟೆಯ ಕಾಲ ನಡೆಸಿದ ಪೀಲಿನಲಿಕೆ ಕಾರ್ಯಕ್ರಮ ಗಮನ ಸೆಳೆಯಿತು. ದಸರಾ ಸಂದರ್ಭದಲ್ಲಿ ಮಾತ್ರವಲ್ಲ, ಶಾಲಾ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಆಯೋಜಿಸಿದ ಪೀಲಿನಲಿಕೆ ಶಾಲಾ ಆವರಣದಲ್ಲಿ ದಸರಾ ಹಬ್ಬದ ವಾತಾವರಣ ನಿರ್ಮಿಸಿತು. आरिफ कलकत्ता, वी4 न्यूज़ 24/7 उल्लाला।